ಕೃಷಿ ಹಾಗೂ ಇತರ ಚಟುವಟಿಕೆಗಳಿಗಾಗಿ ಇತ್ತೀಚಿನ ದಿನಗಳಲ್ಲಿ ಕೊಳವೆ ಬಾವಿಗಳನ್ನು ಕೊರೆಯುವ ಪ್ರಕ್ರಿಯೆಯು ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಅಂತರ್ಜಲ ಮಟ್ಟ ದಿನದಿಂದ ದಿನಕ್ಕೆ ಕುಸಿತಾ ಇದೆ. ಅಂತರ್ಜಲವನ್ನ ತನ್ನ ಕೈಲಾದ ಮಟ್ಟಿಗೆ ಉಳಿಸುವ ಪ್ರಯತ್ನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕೃಷಿಕರು ಬರಿದ್ದಾರೆ. ತಮ್ಮ ಕೃಷಿ ಭೂಮಿಗೆ ಕೊಳವೆ ಬಾವಿಗಳ ನೀರನ್ನ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಬಳಸಿ ಮಳೆ ನೀರನ್ನೇ ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಪ್ರತಿ ಮಳೆಗಾಲದಲ್ಲಿ 50 ಲಕ್ಷ ಲೀಟರ್ ನೀರನ್ನ ಸಂಗ್ರಹಿಸುವ ಈ ನೀರಿನ ಕಾಳಜಿಯ ಸ್ಟೋರಿ ಇಲ್ಲಿದೆ ನೋಡಿ. ಕೊಳವೆ ಬಾವಿ, ಕೆರೆ ಹೀಗೆ ಹಲವು ಮೂಲಗಳಿಂದ ಇತ್ತೀಚಿನ ದಿನಗಳಲ್ಲಿ ಅಂತರ್ಜಲವನ್ನ ಮೇಲೆತ್ತುವ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಕೃಷಿ ಹಾಗೂ ಇತರ ವಾಣಿಜ್ಯ ಉದ್ದೇಶಕ್ಕಾಗಿ ನೀರಿನ ಬಳಕೆಯೂ ಹೆಚ್ಚಾಗ್ತಾ ಇದ್ದು, ನೀರಿನ ಮೂಲವಾದ ಅಂತರ್ಜಲ ಮಟ್ಟವು ದಿನದಿಂದ ದಿನಕ್ಕೆ ಕುಸಿತಾ ಇದೆ. ಅಂತರ್ಜಲ ಮಟ್ಟವನ್ನ ಇದೇ ರೀತಿಯಲ್ಲಿ ಬಳಸುವುದರಿಂದ ಮುಂದಿನ ದಿನ ಕುಡಿಯುವ ನೀರಿನ ಕೊರತೆಯ ಸಮಸ್ಯೆ ಹೆಚ್ಚಾಗಲಿದೆ. ಅಂತರ್ಜಲವನ್ನ ಉಳಿಸುವ ನಿಟ್ಟಿನಲ್ಲಿ ಹಲವು ಪ್ರಯತ್ನಗಳು ನಡೀತಾ ಇದ್ದು, ದಕ್ಷಿಣ ಕನ್ನಡದ ಪುತ್ತೂರಿನ ಕೃಷಿಕರೊಬ್ಬರು ಈ ನಿಟ್ಟಿನಲ್ಲಿ ತನ್ನ ಶ್ರಮವನ್ನ ವಹಿಸ್ತಾ ಇದ್ದಾರೆ. ಪುತ್ತೂರಿನ ಮುಂಡೂರು ನಿವಾಸಿ ಮುರಳೀಧರ್ ಭಟ್ ಬಂಗಾರಡ್ಕ ತನ್ನ ಕೃಷಿ ತೋಟಕ್ಕೆ ಮಳೆ ನೀರನ್ನೇ ಸಂಗ್ರಹಿಸಿ ಅಂತರ್ಜಲವನ್ನು ಉಳಿಸುವ ಕಾರ್ಯದಲ್ಲಿ ತನ್ನದೇ ಆದ ಅಳಿಲ ಸೇವೆಯನ್ನು ನೀಡುತ್ತಾ ಇದ್ದಾರೆ. ಬಂಗಾರಡ್ಕ ತನ್ನ ಕೃಷಿ ತೋಟದ 25 ಸೆಂಟ್ ಜಾಗದಲ್ಲಿ ಮಳೆ ನೀರನ್ನು ಸಂಗ್ರಹಿಸಲೆಂದೇ ಬೃಹತ್ ಗುಂಡಿಯೊಂದನ್ನು ನಿರ್ಮಿಸಿದ್ದಾರೆ. 25 ಅಡಿ ಆಳ, 145 ಅಡಿ ಉದ್ದ ಹಾಗೂ 72 ಅಡಿ ಅಗಲದ ಗುಂಡಿಯಲ್ಲಿ ಆಕಾಶದಿಂದ ನೇರವಾಗಿ ಭೂಮಿಗೆ ಬೀಳುವ ಮಳೆ ನೀರನ್ನು ಮಾತ್ರ ಸಂಗ್ರಹಿಸ್ತಾ ಇದ್ದಾರೆ. ಪ್ರತಿ ವರ್ಷ 50 ಲಕ್ಷ ಲೀಟರ್ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯ ಈ ಗುಂಡಿಗಿದ್ದು, ಈ ಗುಂಡಿ ನಿರ್ಮಿಸಲು ಸುಮಾರು 5 ಲಕ್ಷ ರೂಪಾಯಿಗಳನ್ನು ವ್ಯಯಿಸಿದ್ದಾರೆ. 5 ಎಕರೆ ಕೃಷಿ ಭೂಮಿಗೆ ಬೇಸಿಗೆ ತುಂಬಾ ಭರಪೂರ ನೀರು ಪೂರೈಕೆ ಮಾಡಲು ಈ ಗುಂಡಿಯಿಂದ ಸಾಧ್ಯವಿದೆ. ಇದರಿಂದಾಗಿ ಕೃಷಿ ಭೂಮಿಗೆ ಬಳಸ್ತಾ ಇದ್ದ ಕೊಳವೆ ಬಾವಿಗಳ ಬಳಸುವ ಪ್ರಮಾಣವು ಗಣನೀಯವಾಗಿ ಕುಸಿದಿದೆ. ಬಂಗಾರಡ್ಕದ ಈ ಮಳೆಗುಂಡಿ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸುದ್ದಿ ಮಾಡಿದ್ದು, ಹೆಚ್ಚಿನ ತೋಟಗಳಲ್ಲಿ ಇದೇ ರೀತಿಯ ಗುಂಡಿಗಳನ್ನು ನಿರ್ಮಿಸಿದ್ದಾರೆ. ಅಲ್ಲದೆ ರಾಜ್ಯದ ಹಲವು ಕಡೆಗಳಿಂದಲೂ ಬಂಗಾರಡ್ಕ ತೋಟದಲ್ಲಿರುವ ಈ ಮಳೆಗುಂಡಿಯನ್ನು ವೀಕ್ಷಿಸಲು ಬರ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಾರ್ಷಿಕವಾಗಿ ಸುಮಾರು 40,000 ಬೋರುಗಳು ಆಗ್ತವೆ ಎಂದ ಒಂದು ಅಂದಾಜಿನಲ್ಲಿದೆ. ಇದೇ ಪ್ರಮಾಣದಲ್ಲಿ ಬೋರ್ವೆಲ್ಗಳು ಜಾಸ್ತಿ ಆದರೆ ಮುಂದಿನ ಜನಾಂಗಕ್ಕೆ ಕುಡಿಲಿಕ್ಕೆ ನೀರಿಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಬಹುದು ಎಂಬ ಒಂದು ಉದ್ದೇಶದಿಂದ, ಅದನ್ನು ತಡೆಗಟ್ಟುವ ಉದ್ದೇಶದಿಂದ ನಾವು ಇಲ್ಲಿ ಒಂದು ಕೃಷಿ ಹೊಂಡವನ್ನು ಮಾಡಿರುತ್ತೇವೆ. ಇದರ ಅಗತ್ಯ ನಾವೀಗ ಕೃಷಿಗೋಸ್ಕರ ಬಳಸ್ತಾ ಇದ್ದೇವೆ. ಇದರ ಕೆಪಾಸಿಟಿ ಈಗ 50 ಲಕ್ಷ ಲೀಟರ್ನದ್ದಾಗಿದೆ. ಇದರ ಉದ್ದ ಸುಮಾರು 145 ಅಡಿ ಉದ್ದ, 70 ಫೀಟ್ ಅಗಲ ಹಾಗೂ 25 ಫೀಟು ಆಳವಿದೆ. ಇದರಲ್ಲಿ ನಾವು ಕೇವಲ ಮಳೆಯ ನೀರನ್ನು ಮಾತ್ರ ಸಂಗ್ರಹ ಮಾಡ್ತೇವೆ. ಸಾಧಾರಣ ನಮ್ಮ ಈ ದಕ್ಕ ಜಿಲ್ಲೆಯಲ್ಲಿ 4,000 ಮಿಲಿಮೀಟರಿಂದ 4,500 ಮಿಲಿಮೀಟರ್ ಮಳೆ ಬರ್ತದೆ. ಆ ಪ್ರಮಾಣದ ಮಳೆ ಬಿದ್ದರೆ ಇದರಲ್ಲಿ ವಾರ್ಷಿಕವಾಗಿ ಸುಮಾರು 55 ಲಕ್ಷ ಲೀಟರ್ ನೀರು ಹಿಡಿತದೆ. ಅಂದರೆ ನಮ್ಮ ಈ ಏನು ಟ್ಯಾಂಕಿಯ ಪೂರ್ಣ ಕೆಪಾಸಿಟಿ ಇದೆ ಅದರಿಂದ ಹೆಚ್ಚಿಗೆ ನೀರು ಇದರಲ್ಲಿ ಸಂಗ್ರಹವಾಗ್ತದೆ. ಈ ಕೆರೆಯಿಂದಾಗಿ ನಾವು ನಮ್ಮ ಒಂದು 5 ಎಕರೆ ತೋಟಕ್ಕೆ ಡ್ರಿಪ್ ಮುಖಾಂತರ ಯಾವುದೇ ಕೃಷಿಯನ್ನು ಮಾಡಬಹುದಾಗಿದೆ. ಅದು ಅಡಿಕೆ ಕೃಷಿ ಇರ್ಬೋದು, ತೆಂಗಿನ ಕೃಷಿ ಇರ್ಬೋದು, ಅಥವಾ ಯಾವುದೇ ರೀತಿಯ ಕೃಷಿಯನ್ನು ಕೇವಲ ಮಳೆ ನೀರಿನಲ್ಲಿ ನಮಗೆ ಮಾಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ಬೇರೆ ಕೆರೆ ಅಥವಾ ಬೋರ್ವೆಲ್ ಅಥವಾ ಬೇರೆ ಯಾವುದೇ ನೀರಿನ ಅವಶ್ಯಕತೆ ಆಶ್ರಯ ಇಲ್ಲದೆ ಕೇವಲ ಮಳೆ ನೀರಿನಲ್ಲಿ ಕೃಷಿ ಮಾಡಬಹುದಾಗಿದೆ. ಇದರ ಒಟ್ಟು ಖರ್ಚು ನಮಗೆ ಲೀಟರಿಗೆ 10 ಪೈಸೆ, ಅಂದರೆ ಸುಮಾರು 50 ಲಕ್ಷ ಲೀಟರಿನ ಈ ಟ್ಯಾಂಕಿಗೆ 5 ಲಕ್ಷ ರೂಪಾಯಿ ಮುಗ್ದಿದೆ. ಇದಕ್ಕೆ ಬಳಸಿದಂತಹ ಟರ್ಪಲ್ ಅನ್ನು ಬೆಂಗಳೂರಿನ ಪ್ರಶಾಂತ್ ಮೊಳೆಯಾರು ಇವರ ಡೀಲರ್ಶಿಪ್ಪಿನ ಮುಖಾಂತರ ನಾವು ಅಳವಡಿಸಿದ್ದೇವೆ. ಆ ಟರ್ಪಲು ಓವೆನ್ಸ್ ಕಾರ್ನಿಂಗ್ ಕಂಪನಿಯ ರಿನೋಮ್ಯಾಟ್ ಬ್ರ್ಯಾಂಡಿನದ್ದಾಗಿದೆ. ಅವರ ಹೇಳಿಕೆ ಪ್ರಕಾರ ಸುಮಾರು 5 ವರ್ಷಗಳ ಕಾಲ ಅವರು ವಾರಂಟಿ ಕೊಡ್ತಾರೆ. ನಮ್ಮ ಈ ದಕ್ಕ ಜಿಲ್ಲೆಯ ಬಿಸಿಲಿನ ಪರಿಸ್ಥಿತಿಯಲ್ಲಿ ಸಾಧಾರಣ 10 ವರ್ಷಗಳ ಕಾಲ ಅದು ಬಾಳುವಿಕೆ ಬರ್ಬೋದೆಂದು ಅವರು ಹೇಳಿದ್ದಾರೆ. ಮುರಳೀಧರ್ ಭಟ್ ಪ್ರಕಾರ ಸುಮಾರು 5 ಲಕ್ಷ ರೂಪಾಯಿ ಖರ್ಚು ಮಾಡಿದ ಈ ಗುಂಡಿಯಿಂದ 50 ಲಕ್ಷ ಲೀಟರ್ ನೀರು ಸಂಗ್ರಹವಾಗ್ತಾ ಇದ್ದು, ಪ್ರತಿ ಲೀಟರ್ಗೆ 5 ರೂಪಾಯಿಯಂತೆ ವ್ಯಯಿಸಿದಂತಾಗಿದೆ. ಅಲ್ಲದೆ ಈ ಗುಂಡಿಗೆ ಹಾಕಿರುವಂತಹ ಥರ್ಪಾಲಿನ್ ಸುಮಾರು 10 ವರ್ಷಗಳ ಕಾಲ ಬಾಳಿಕೆ ಬರುವ ವಿಶ್ವಾಸದಲ್ಲೂ ಬಂಗಾರಡ್ಕ ಇದ್ದಾರೆ. ಈ ಗುಂಡಿ ನಿರ್ಮಿಸಿ ಇದೀಗ 2 ವರ್ಷಗಳಾಗ್ತಾ ಇದ್ದು, ಗುಂಡಿಯಲ್ಲಿ ಮೀನು ಸಾಕಾಣಿಕೆಯ ಪ್ರಯತ್ನವೂ ಮಾಡಲಾಗ್ತಾ ಇದೆ.
ಈಗಾಗಲೇ 1,000 ಮೀನಿನ ಮರಿಗಳನ್ನು ಹಾಕಲಾಗಿದ್ದು ಮೀನುಗಳಿಂದಲೂ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ. ಅನೀಶ್ ಕುಮಾರ್, ವಿ4 ನ್ಯೂಸ್, ಪುತ್ತೂರು.